ಸಮಾಜದಲ್ಲಿ ಶಾಂತಿ ಇದ್ದಾಗ ಮಾತ್ರ ಅಭಿವೃದ್ಧಿ ಸಾಧ್ಯವಿದ್ದು ಸಮಾಜದ ಶಾಂತಿಗೆ ಪೊಲೀಸರ ಶ್ರಮ ವಿಶೇಷವಾಗಿದೆ. ಯುವಜನತೆ ಪೊಲೀಸ್ ಇಲಾಖೆಗೆ ಸೇರಿದಾಗ ಶಿಸ್ತಿನ ಜೀವನವು ನಿಮ್ಮದಾಗುತ್ತದೆ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳ್ಳಿಪಾಡಿಗುತ್ತು ಹೇಳಿದರು. ಅವರು ಶುಕ್ರವಾರ ಬಿಸಿ ರೋಡಿನ ಸ್ಪರ್ಶ ಕಲಾಮಂದಿರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಬಂಟ್ವಾಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಉದ್ಯೋಗಾವಕಾಶಗಳ ಕುರಿತ ಮಾಹಿತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಯುವಜನತೆ ಈ ಒಂದು ಉದ್ಯೋಗಾವಕಾಶಗಳ ಅವಕಾಶಕ್ಕಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದು ಬಹಳ ಅಗತ್ಯವಾಗಿದೆ. ರಾಜ್ಯದಲ್ಲಿ ಸಾವಿರಾರು ಮಂದಿ ಪೊಲೀಸ್ ಇಲಾಖೆಗೆ ಸೇರಿದರೆ ನಮ್ಮ ಜಿಲ್ಲೆಯಿಂದ ಬೆರಳೆಣಿಕೆಯ ಮಂದಿ ಸೇರುತ್ತಿದ್ದಾರೆ ಎನ್ನುವುದು ಬಹಳ ಬೇಸರದ ಸಂಗತಿಯಾಗಿದೆ ಎಂದರು. ನಮ್ಮಲ್ಲಿನ ಯುವಜನತೆಗೆ ತಿಳುವಳಿಕೆ ಕೊಟ್ಟಾಗ ಅವರು ಪೊಲೀಸ್ ಇಲಾಖೆಗೆ ಸೇರುವುದಕ್ಕೆ ಅನುಕೂಲವಾಗಲಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷಿಕೇಶ್ ಭಗವಾನ್ ಸೋಣಾವಣೆ ಮಾತನಾಡಿ, ನಿಮ್ಮೊಳಗೆ ನೀವು ಸ್ಪರ್ಧೆ ಮಾಡಿ ತಿಳಿದುಕೊಳ್ಳುವ ಅಭಿರುಚಿ ಬೆಳೆಸಿಕೊಂಡಾಗ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಉತ್ತೀರ್ಣರಾಗಲು ಸಾಧ್ಯ ಆಗುತ್ತೆ ಅಂತ ಹೇಳಿದರು. ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು ಅತಿ ಅಗತ್ಯವಾಗಿದೆ. ಸೈಬರ್ ಕ್ರೈಮ್, ಮಾದಕ ವಸ್ತುಗಳ ಕುರಿತು ಯುವಜನತೆ ಎಚ್ಚರಿಕೆಯಿಂದಿರುವುದು ಅತಿ ಅಗತ್ಯವಾಗಿದೆ ಎಂದರು. ಸ್ಪೆಷಲಾಗಿ ಪತ್ರಕರ್ತರು ಎಲ್ಲ ಇದ್ದಾರೆ, ಅವರ ಸಮಯದಲ್ಲಿ ಇದು ಮಾಡ್ತಾ ಇದ್ದಾರೆ. ಇವರು ಕೂಡ ಇದಕ್ಕೆ ಸ್ವಲ್ಪ ಪ್ರೋತ್ಸಾಹವನ್ನು ಯಾವ ಥರ ಮಾಡಬೇಕು ಅಂತ ಜನರಿಗೆ ಹೇಳುವಂಥ ಕೆಲಸಗಳನ್ನು ನಿರಂತರ ಮಾಡ್ತಾ ಇದ್ದರೆ ಇದು ಖಂಡಿತವಾಗ್ಲೂ ಸಮಾಜಕ್ಕೆ ಒಳ್ಳೆಯದಾಗ್ಬೋದು. ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪ್ರಾರಂಭ ಮಾಡಿದ್ದಾರೆ, ಇನ್ನು ಎಲ್ಲ ಡಿಪಾರ್ಟ್ಮೆಂಟ್ಗಳು ಈ ಕೆಲಸವನ್ನು ಮಾಡಬೇಕು. ಎಸ್ ಪಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಕಾಲೇಜ್ಗಳು ಪ್ರಾರಂಭವಾಗಿದೆ. ಇನ್ನು ನಿರಂತರ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಲೇಜ್ಗಳಿಗೆ ಹೋಗಿ ಅದರಲ್ಲಿ ಮ್ಯಾಪ್ ಅಲ್ಲ ಅವ್ರಿಗೆ ಗೊತ್ತಾಗ್ತದೆ. ಅಲ್ಲಿ ನಿಮ್ದು ಲೊಕೇಶನ್ ಆಧಾರದಲ್ಲಿ ಡೈರೆಕ್ಟ್ ಅಲ್ಲಿಗೆ ಬರ್ತಾರೆ. ಸಣ್ಣ ಪುಟ್ಟ ಗಲಾಟೆಗಳು ಮನೆಯಲ್ಲಿ, ಈಗ ಯಾರಾದರೂ ದುಃಖರು ಬಂದರು, ಇಂಥ ಗಲಾಟೆ ಇರುವಾಗ ಕಾಲ್ ಮಾಡಿ 8 ಮಿನಿಟ್ಸಿಗೆ ಬಂದಿದೆ ಅಂದರೆ ಅವ್ರು ಬಂದ ತಕ್ಷಣ ಏನಾಗುತ್ತೆ, ಸಣ್ಣ ಪುಟ್ಟದಾದರೆ ಒಬ್ಬ ಕಾನ್ಸ್ಟೇಬಲ್ ಬಂದರೂ ಗಲಾಟೆ ನಿಲ್ತದೆ. ಕೆಲವೊಂದು ದೊಡ್ಡ ದೊಡ್ಡ ಗಲಾಟೆ ಇದ್ದಾಗ ಇಮಿಡಿಯೇಟ್ಲಿ ಅವ್ರು ಬರುವಾಗ ಹಿಂಗಾಗಿದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ತಿಳಿಸಿದಾಗ ನಾವು ಅಥವಾ ಪ್ರಸನ್ನ ಸಬ್ ಇನ್ಸ್ಪೆಕ್ಟರ್ ವಿತ್ ಟ್ರೂಪ್ ನಾವು ಬಂದುಬಿಡ್ತೇವೆ. ಸೊ ಇದೊಂದು ವ್ಯವಸ್ಥೆ 112 ಎಲ್ಲರೂ ಸದುಪಯೋಗಪಡಿಸ್ಕೊಳ್ಳಿ. ಇವತ್ತೇ ಹೋಗಿ ನಿಮ್ಮ ಮನೇಲಿ ಹೇಳಿ, ಏನೇ ಸಮಸ್ಯೆ ಇದ್ರೂ ಮನೇಲಿ ಸಮಟೈಮ್ಸ್ ಏನಾಗುತ್ತೆ, ನೀವು ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ನಂಬಿ ಅದರಲ್ಲಿ ಮಾಡಕ್ಕೆ ಹೋದ್ರೆ ನೀವು ಖಂಡಿತ ಒಳ್ಳೆಯದೇ. ಒಂದು NDPS ಬಗ್ಗೆ, ಒಂದು ಸೈಬರ್ ಕ್ರೈಮ್ ಬಗ್ಗೆ ಯಂಗ್ ಜನರೇಷನ್ಗೆ ತುಂಬ ಲೆವೆಲ್ ಇದೆ. ಬಿ ಕೇರ್ಫುಲ್, ಬಿ ವಾಚ್ಫುಲ್. ಯಾವುದೇ ಮಾಹಿತಿ ಇದ್ದರೆ ಪೊಲೀಸಿಗೆ ತಿಳಿಸಿ. ಆಯ್ತು, ಇದು 2 ವಿಷಯ ಬಿಟ್ಟು ಮತ್ತೆ ಪೊಲೀಸ್ ಟ್ರೈನಿಂಗ್ ಮುಂದಿನ 639, ಚಿಕ್ಕ ಆಫೀಸರ್ಸ್ ಆಗಿ 219, ಇನ್ಸ್ಪೆಕ್ಟರ್ಸ್ ಆಗಿ 42, ಹೀಗೆ ಸುಮಾರು